ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಉಡುಪಿ, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ, ರಂಗಸಂಗಾತಿ ಮಂಗಳೂರು ಇವರ ಆಶ್ರಯದಲ್ಲಿ ವೈಕೆ ಮುದ್ದುಕೃಷ್ಣ ಅವರ ಆತ್ಮಕಥನ ಹಾಡು ಹಿಡಿದ ಜಾಡು ಕೃತಿಯ ಬಿಡುಗಡೆ ಸಮಾರಂಭ ಉಡುಪಿಯ ಮಲಬಾರ್ ಶಾಖೆಯಲ್ಲಿ ನಡೆಯಿತು. ಚಲನಚಿತ್ರ ಹಾಗೂ ನಾಟಕ ನಿರ್ದೇಶಕರಾದ ಕಾಸರಗೋಡು ಚಿನ್ನ ಪುಸ್ತಕವನ್ನು ಬಿಡುಗಡೆ ಮಾಡಿದರು. ಮುಖ್ಯ ಅತಿಥಿಗಳಾಗಿ ವೈಕೆ ಮುದ್ದುಕೃಷ್ಣ, ಅಧ್ಯಕ್ಷರು ಕರ್ನಾಟಕ ಸುಗಮ ಸಂಗೀತ ಪರಿಷತ್ತು, ಡಾಕ್ಟರ್ ನ ದಾಮೋದರ ಶೆಟ್ಟಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಶ್ರೀ ಸುಬ್ರಹ್ಮಣ್ಯ ಶೆಟ್ಟಿ, ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆ ಮತ್ತು ಶ್ರೀ ಶಶಿರಾಜ್ ಕಾವೂರು, ನಾಟಕಕಾರರು ಮಂಗಳೂರು ಇವರು ಮುಖ್ಯ ಅತಿಥಿಗಳಾಗಿದ್ದರು. ಕಾರ್ಯಕ್ರಮದಲ್ಲಿ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ನ ಉಡುಪಿ ಶಾಖೆ ವ್ಯವಸ್ಥಾಪಕರಾದ ಹಫೀಜ್ ರೆಹಮಾನ್, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕದ ರವಿರಾಜ್ ಎಸ್ಪಿ, ಜನಾರ್ದನ ಕೊಡಬೂರು, ರಂಜಿನಿ ವಸಂತ್, ರಾಜೇಶ್ ಪಣಿಯಾಡಿ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಸರ್, ಗೌರವ ಕಾರ್ಯದರ್ಶಿಗಳಾದ ಜನಾರ್ದನ ಕೊಡಬೂರು ಹಾಗೂ ರಂಜಿನಿ ವಸಂತ್ ಮತ್ತು ಕೋಶಾಧ್ಯಕ್ಷರಾದ ಬಂದಿರುವ ಎಲ್ಲ ಅತಿಥಿ ಅಭ್ಯಾಗತರಿಗೆ ಪ್ರೀತಿಯ ಸ್ವಾಗತದ ಮಾತುಗಳೊಂದಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಉಡುಪಿ, ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ, ರಂಗ ಸಂಗಾತಿ ರಿಜಿಸ್ಟರ್ಡ್ ಮಂಗಳೂರು ಇವರ ಆಶ್ರಯದಲ್ಲಿ ನನಗೆ ಗೊತ್ತಿರುವ ಎಷ್ಟೋ ವಿಷಯಗಳು ಇದರಲ್ಲಿ ಬರಲಿಲ್ಲ. ಅದು ವೈಕೆ ಮುದ್ದುಕೃಷ್ಣ ಅವರು ಹೇಳಲಿಲ್ಲ. ವೈಕೆ ಮುದ್ದುಕೃಷ್ಣ ಅವರು ತನ್ನನ್ನು ತಾನು ಬಂಧಿಸಿಕೊಳ್ಳುವಂಥ ಒಂದು ಕ್ಯಾರೆಕ್ಟರೇ ಅಲ್ಲ. ನನ್ನ ಬದುಕಿನಲ್ಲಿ ನಾನು ಅದೆಷ್ಟೋ ಸರ್ಕಾರಿ ಅಧಿಕಾರಿಗಳನ್ನು ಜೀವನದಲ್ಲಿ ನೋಡಿದ್ದೇನೆ. ಒಂದು ವ್ಯಕ್ತಿಯನ್ನು, ಒಂದು ಹಿರಿಯ ಸರ್ಕಾರಿ ಅಧಿಕಾರಿಯನ್ನು ಒಂದು ಹಿರಿಯಣ್ಣನ ಸ್ಥಾನದಲ್ಲಿ ಇಟ್ಟುಕೊಂಡು ಒಬ್ಬನನ್ನು ಗೌರವಿಸಬೇಕು ಅಂತಿದ್ರೆ ಆ ಮನುಷ್ಯನಲ್ಲಿ ಅಷ್ಟು ಉದಾತ್ತವಾದಂಥ ಗುಣಗಳಿರಬೇಕು. ಅದನ್ನು ನಾನು ಅವರಲ್ಲಿ ಕಂಡುಕೊಂಡಿದ್ದೇನೆ. ನನಗೂ ಅವರಿಗೂ ಸುಮಾರು 35 ವರ್ಷಗಳ ಸ್ನೇಹ. ಗಡಿ ಪ್ರದೇಶವಾದಂಥ ಕಾಸರಗೋಡಿನಿಂದ ನಾನು ಬೆಂಗಳೂರಿಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಒಬ್ಬ ಸದಸ್ಯನಾಗಿ ನೇಮಗೊಂಡಾಗ ಅಲ್ಲಿ ನನಗೆ ಜೀವನದಲ್ಲಿ ಮರೆಯಲಾರದಂಥ ಒಂದು ಸಮಾರಂಭ. ಕಾರಣ ಇಷ್ಟೇ, ಆವಾಗಲೇ ಹೇಳಿದೆ, ನಾವು ಸಾವಿರಾರು ಜನದ ಮುಂದೆ ಹಾಡುಗಳನ್ನ ಹಾಡಿದ್ದೀವಿ, ಸಾವಿರಾರು ಜನದ ಮುಂದೆ, ಲಕ್ಷಾಂತರ ಜನದ ಮುಂದೆ ಹಾಡು ಹಾಡಿದ್ದೀವಿ, ಭಾಷಣಗಳನ್ನು ಮಾಡಿದ್ದೀವಿ, ನೂರಾರು ವೇದಿಕೆಗಳನ್ನ ಕೂಡ ಬಳಸ್ಕೊಂಡಿದ್ದೀವಿ. ಹೆಚ್ಚು ಕಡಿಮೆ ಇಡೀ ವಿಶ್ವದ ಎಲ್ಲ ದೇಶಗಳಲ್ಲೂ ಕೂಡ, ಇಂಗ್ಲೆಂಡು, ಅಮೆರಿಕ, ಬಹರೇನು, ಕುವೈತು, ದುಬೈ, ಅಬುದಾಬಿ, ಸಿಂಗಪೂರು, ಆಸ್ಟ್ರೇಲಿಯಾ, ಬ್ಯಾಂಕಾಕ್, ದೋಹಾ, ಕತಾರ್ ಎಲ್ಲ ದೇಶಗಳನ್ನು ಸುತ್ತಿ ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ.